ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಖಾನಾಪುರ ಗ್ರಾಮದಲ್ಲಿ ಶ್ರೀ ವೀರಗಂಟಿ ಮಡವಾಳೇಶ್ವರ ಜಾತ್ರೆಯ ನಿಮಿತ್ತ ಧರ್ಮಸಭೆ ಕಾರ್ಯಕ್ರಮವು ಶ್ರೀ ಅಭಿನವ ರುದ್ರಮಣಿ ಶಿವಾಚಾರ್ಯರು ಯಂಕಂಚಿ ಅವರು ಚಾಲನೆಯನ್ನ ನೀಡಿದರು। ಈ ಸಂದರ್ಭದಲ್ಲಿ ಮಾತನಾಡಿದ ರುದ್ರಮಣಿ ಶಿವಾಚಾರ್ಯರು ಹಿರೇಮಠ ಮಳ್ಳಿ ಶ್ರೀ ವೀರಗಂಟಿ ಮಡಿವಾಳೇಶ್ವರ ಬಹಳಷ್ಟು ಮಹಿಮೆ ಇದೆ, ಬೇಡಿದವರಿಗೆ ಇಂಬು ಕೊಡುವ ದೇವರು ಎಂದು ಹೇಳಿದರು। ಮಾತನಾಡುವುದಕ್ಕಿಂತ ಹೆಚ್ಚಾಗಿದೆ ಅಂತಕ್ಕಂಥ ತೋರಿಸಿಕೊಟ್ಟಿದ್ದಾರೆ। ಇವತ್ತಿನ ಈ ಕಾರ್ಯಕ್ರಮ, ಈ ಜಾತ್ರೆ ಅವರೆಲ್ಲರೂ ನೋಡಿದ್ರೆ ಅವರು ಮಾತನಾಡುವುದಿಲ್ಲ ಅಂತ ಅಷ್ಟೇ ಅದ, ಆದ್ರೆ ಯಾವ ರೀತಿ ಏನು ಈ ಕಾರ್ಯಕ್ರಮಕ್ಕೆ, ಈ ಪುರಾಣಕ್ಕೆ, ಜಾತ್ರೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನ ತಮ್ಮ ಮೌನದ ದೃಷ್ಟಿಯಿಂದಲೇ ಪುರಾಣಿಕರಲ್ಲಿ ಸಂಘವಾಗಿ ಈ ಎಲ್ಲ ಕಾರ್ಯಕ್ರಮ ನೆರವೇರಿದೆ। ಈ ಸಂದರ್ಭದಲ್ಲಿ ಶ್ರೀ ಮೌನಯೋಗಿ ಕಲ್ಯಾಣದಯ್ಯ ಸ್ವಾಮಿಗಳು, ಪರಮ ಪೂಜ್ಯ ಮುರುಗೇಂದ್ರ ಸ್ವಾಮಿ, ನಿಂಗಯ್ಯ ಸ್ವಾಮಿ, ಗೊಲ್ಲಾಳಪ್ಪಗೌಡ ಪಾಟೀಲ, ದಸ್ತಗಿರಿ ಮುಲ್ಲಾ, ಭೀಮರಾಯ್ ಅಮರಗೋಳ ಮೊದಲಾದವರು ಉಪಸ್ಥಿತರಿದ್ದರು। ಕಾದರ್ ಬಾಷಾ, ಮೇಲಿನ ಮನಿ, ವಿ4 ನ್ಯೂಸ್ ಸಿಂದಗಿ।